ಓಂ ಏಕದಂತಂ ಚತುರ್ಹಸ್తం ಪಾಶಾಂಕುಶಧಾರಿಣಂ ತದಂತವರದಂ ಹಸ್ತೈರ್ವಿಭ್ರಾಣಂ ಮೂಷಕಧ್ವಜಂ ರಕ್ತಶ್ರೀವರದಮೂರ್ತಯೇ ನಮಃ ಪ್ರಣಮ್ಯ ಯಥಾ ದೇವಂ ಗೌರೇ ಪುತ್ರಂ ವಿನಾಯಕಂ भक्तावासस्मरे नित्यम् आयुक्कामार्थसिद्धये रूपं देहि जयं देहि यथोद्वेषितो देहि पुत्रान् देहि धनं देहि सर्वान् कामान् च देहि मे आवाहनं न जानामि तवार्थनं पूजां चैव न जानामि क्षम्यतां गणनायक मन्त्रहीनं क्रियाहीनं भक्तिहीनं जनार्दनः यत्पूजितं मया देव परिपूर्णं तदस्तु मे विद्याबुद्धिधनैश्वर्या पुत्रपौत्राणि सम्पदा पुष्पाञ्जलिप्रदानेन देहि मे युक्तिदं वरं सान्निध्यदेवता श्री सिद्धिविनायक श्री महागणदेवता सहित वासुकी नागराज स्वागने महारक्तेश्वरी देवताभ्यो नमः गुणगरागदेवताभ्यो नमः सर्वेभ्यो देवताभ्यो नमः ओं प्रार्थयामि विशेषವಾಗಿ ಈ ಒಂದು ಮಹಾಗಣಪತಿ ದೇವರ ವಾಸುಕಿ ನಾಗರಾಜನ ಲಕ್ಷ್ಮೇಶ್ವರಿ ದೇವಿಯ ಹಾಗೂ ಗೊಳಗದೇವರಾಜನ ವಿಶೇಷವಾದಂತಹ ಈ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವ ದಿವಸ ಪ್ರಯುಕ್ತವಾಗಿ ಇವತ್ತಿನ ದಿವಸ ಪ್ರಾತಃ ಕಾಲದಿಂದ ಗಣಪತಿ ಹವನ ಹಾಗೆ ಮಧ್ಯಾಹ್ನ ಕಾಲದ ವಿಶೇಷವಾಗಿ ದುರ್ಗಾ ಹವನ ಹಾಗೆ ಆಶ್ಲೇಷಾಬಲಿ ಪೂಜೆ ಹಾಗೆ ವಿಶೇಷವಾದಂತಹ ನಾಗರಾಜನಿಗೆ ಅಭಿಷೇಕಗಳನ್ನು ಕೂಡ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚಾರ ಮುಖಾಂತರ ಮಾಡಿದ್ದೀರಿ. ಮಾಡಿದಂತಹ ಆ ಸೇವೆಯಲ್ಲಿ ಎಲ್ಲ ದೇವರು ಕೂಡ ವಿಶೇಷವಾಗಿ ಸಂಪೂರ್ಣವಾಗಿ ಸಂತೋಷಗೊಳ್ಳಬೇಕು. ಹಾಗೆ ಈ ದಿವಸ ಈ ಸಂಧ್ಯಾ ಕಾಲದಲ್ಲಿ ವಿಶೇಷವಾಗಿ ಮಹಾಗಣದೇವರಿಗೆ ರಂಗಪೂಜಾ ಸೇವೆಯನ್ನು ಕೂಡ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದೀರಿ. ಆ ಮಾಡಿದಂತಹ ವಿಶೇಷವಾದಂತಹ ಸೇವೆಯಿಂದಾಗಿ ಸಮಸ್ತ ಭಕ್ತವೃಂದವರಿಗೆ ಕೂಡ ಆ ಮಹಾಗಣದೇವರು ವರಪ್ರದನಾಯಕನಾಗಿ ಸಿದ್ಧಿ ವಿದ್ಯೆ ಬುದ್ಧಾಬುದ್ಧಿಗಳನ್ನು ಆ ದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಮಾಡಿದಂತಹ ಪೂಜೆಯಿಂದ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಬುದ್ಧಿಗಳು ವಿಜ್ಞಾನ ಸಂಸ್ಕಾರಗಳನ್ನು ಕೂಡ ದೇವರು ಅನುಗ್ರಹಿಸಬೇಕು. ಬಂದಂತಹ ಎಲ್ಲ ಮಾತೆಯರು ಕೂಡ ದೀರ್ಘ ಸುಮಂಗಲ್ಯ ಭಾಗ್ಯವನ್ನು ಕೂಡ ದೇವರು ಅನುಗ್ರಹಿಸಬೇಕು. ಹಾಗೆ ಬಂದಂತಹ ಎಲ್ಲ ಮಹನೀಯರು ಕೂಡ ಅವರವರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳ ಯಥೇಚ್ಛವಾದಂತಹ ಲಾಭವನ್ನು ಯಶಸ್ಸನ್ನು ವ್ಯವಸ್ಥಿತವಾಗಿ ಯಾವುದೇ ರೀತಿಯ ವಿಘ್ನಗಳು ತಲೆಗಳು ತೊಂದರೆಗಳು ಆಪತ್ತುಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಯಜಮಾನರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳು ಕೂಡ ಯಥೇಚ್ಛವಾದಂತಹ ಲಾಭವನ್ನು ಯಶಸ್ಸನ್ನು ಹಾಗೆ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಬೆಳೆಸಿಕೊಳ್ಳುವಂತಹ ಹಾಗೆ ವಿಶೇಷವಾಗಿ ಮಾಡಿದಂತಹ ಪೂಜೆಯಿಂದಾಗಿ ಸಮಸ್ತ ಭಕ್ತವೃಂದವರು ಆ ಮಹಾಗಣೇಶ್ವರ ಅನುಗ್ರಹದಿಂದ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಕಳಿಸಿಕೊಡಬೇಕು. ಹಾಗೆ ಲೋಕಕ್ಕೆ ಬಂದಂತಹ ಸಮಸ್ತ ಕಂಟಕಗಳನ್ನು ನಿವಾರಣೆ ಮಾಡಿಕೊಂಡು ಲೋಕ ಸಮಸ್ತ ಶಿಖರೋಭವ ಅಂತ ಹೇಳಿದ ಹಾಗೆ ಸಮಸ್ತ ಜನರು ಸಂತೋಷದಿಂದ ಜೀವನ ಮಾಡುವಂತಹ ಭಾಗ್ಯವನ್ನು ಆ ಸಿದ್ಧಿವಿನಾಯಕ ವರಪ್ರದಾನಕ ಮಹಾಗಣೇಶ್ವರ ಅನುಗ್ರಹಿಸಬೇಕು ಅಂತ ಹೇಳಿ ದೇವರಲ್ಲಿ ವಿಶೇಷವಾದಂತಹ ಭಕ್ತಿಪೂರ್ವಕವಾದಂತಹ ಆ ಚರಣಾರವಿಂದದಲ್ಲಿ ಪ್ರಾರ್ಥನೆ. ಶ್ರೀ ಸಿದ್ಧಿವಿನಾಯಕ ಶ್ರೀ ಮಹಾಗಣೇಶ್ವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಆವಾಹಿತ ಶ್ರೀ ಸಿದ್ಧಿವಿನಾಯಕ ಶ್ರೀ ಮಹಾಗಣೇಶ್ವರಾಭ್ಯ ಪ್ರಿಯಂತಾಂ ಓಂ ತಸ್ಸ ಶ್ರೀ ಹರಿ ಬ್ರಹ್ಮಾರ್ಪಣಮಸ್ತು. ಓಂ 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 ಸರ್ವೇ ವಿಘ್ನಸ್ತುತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯन्तु ಮಾ ಕಶ್ಚಿತ್ ಸ್ವಭಾವೇನ. ओम कायेन वाचा इन्द्रियैर्वा मध्यात्मना वा प्रकृते स्वभावा करोमि यद्यस्तकलं परस्मै श्रीमन्नारायणाय समर्पयामि. अद्य दिवसे श्री सिद्धिविनायक श्री महागणपताब्दे विशेषकृता रंगपूजाराधना श्री सिद्धिविनायक श्री महागणपते प्रियता वेदा वरदा बोधो तस्य श्री हरि ब्रह्मार्पणमस्तु. ओम महागणदेवताः अनुग्रहोऽस्तु. सत्याः सत्ययमानस्य कामाः सर्वानिष्टशान्तिरस्तु.
ವರ್ಷದ ಹೋಗಿ ಬಗ್ಗೆ ನಮಗೆ ಸಂಕಲ್ಪ ಮಾಡಿ ಮಾತಾಡಲ್ಲ ಏನು ಉಳಿದ ಈ ಒಂದು ವರ್ಷದವರ ಮಾತ್ರ ನಮ್ಮ ಕೋಳಿಗಳಿಗೆ ಸಂತೋಷದ ದಿನಗಳಾಗಿ ವಿಚಾರ ಮಾಡೋದು ಈ ಜಾಗೆಯದು ಅದು ನನ್ನ ಹೃದಯ ಒಳ್ಳೆಯ ಅನಾಹುತ ಈ ಜಾಗದ ಅನಾಹುತ ಪರಿಸರ ಬೇರೆಲ್ಲ 92,000 ಎಕರೆಗಿಂತ ಗುಡಿಗಳ ಈ ಒಂದು ಪವರ್ ಅಲ್ಲ ಆ ಒಂದು ಈ ಒಂದು ಹೆಚ್ಚಿನ 22,000 ಎಕರೆ ಉಂಟು ಅಂಚೆ
ಎಂದೇ ರೀತಿ ಪರಿಸರಗಾಡು ಅಥವಾ ಇದೆ ಅಂದಿಗೆ ವಾಹನ ಹೋಗುವ ಎರಡು ಜನ ಒಂದು ನಿರ್ಧಾರ ಎದುರುಗಡೆ